ಪಾವೂರು ಈನೋಳಿ ದೇವಂದ ಬೆಟ್ಟ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನಡು 48 ದಿನದ ಸಂಧ್ಯಾ ಭಜನೆ 28 ತಾರೀಕು ಐತಾರ ಬಯ್ಯರ್ದು ಶುರುವಾಂಡು. ಕಾವೂರು ಬಂಟರ ಸಂಘದ ಅಧ್ಯಕ್ಷರು ಆನಂದ ಶೆಟ್ಟಿ ಅಡ್ಯಾರ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ತುಡರು ಬೆಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಈರುಳ್ಳಿ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿಯಲ್ಲಿ ವಿವಿಧ ಭಜನಾ ಕಾರ್ಯಕ್ರಮ ಪಾಲ್ಗೊಂಡು ದೀಪವನ್ನು ಭಜನೆ ಅನುಗ್ರಹ ಪಾಲ್ಗೊಳ್ಳುವ ಅಂತ
ವಿಶೇಷವಾದ ಪ್ರಕಾಶ್ ಶೆಟ್ಟಿ ಅಡ್ಯಾರ್ ಆತ್ಮೀಯ ಭಗವದ್ ಭಕ್ತರೇ, ಇನ್ನಿತ ಸಂಧ್ಯಾ ಭಜನಾ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಕೊಡಲ ವಿಶೇಷ ಅತಿಥಿ ನಮ್ಮ ಅಡ್ಯಾರು ಗೊತ್ತು ಪ್ರಕಾಶ್ ಶೆಟ್ಟಿ ಅರೆ ದಯವಿಟ್ಟು ಎದುರು ಬರೋದೊಂದು ವಿನಂತಿ ಮೊದಲೇ. ಅಡ್ಯಾರು ಗೊತ್ತು ಪ್ರಕಾಶ್ ಶೆಟ್ಟಿಗೆ ನಮ್ಮ ಕ್ಷೇತ್ರದ ಆಳದ ಮುಖ್ಯೇಶ್ವರ ಶಾಲ್ ಪಾಡ್ದು ಬೆತ್ತರೆ ಬೆಚ್ಚಗೆ ಗೌರವಿಸೋರು. ಪ್ರಕಾಶ್ ಶೆಟ್ಟಿ ನನಗೆ ತಿಳಿದಿಪ್ಪು. ಅಡ್ಯಾರು ಗೊತ್ತು ಗಂಗರ್ ಶೆಟ್ಟರ್ನ ಪ್ರಥಮ ಪುತ್ರಿ, ಒಂದು ಧಾರ್ಮಿಕ ಸಾಮಾಜಿಕ ಮುಂದಾಳತ್ವ ವಹಿಸುತ್ತಾರೆ. ಅಡ್ಯಾರು ಗೊತ್ತದ ಪಕ್ಷಿಕೃಷ್ಣ ದೇವಸ್ಥಾನ ಅಂಚನೆ ಅಡ್ಯಾರದ ಮುರಾಣಿದ ಮಾಲಿಕೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮಲ್ಲಮಠದಲ್ಲಿ ಸಹಕಾರ ಕೊಡ್ತಾರೆ. ಧಾರ್ಮಿಕ ಸಾಮಾಜಿಕ ಮುಂದಾಳತ್ವ ವಹಿಸುವುದು ಕೊಡುಗೈ ದಾನಿಯಾದ ಮಲ್ಲಮಠದ ಸೇವೆ ಮಲ್ಪನ ಪ್ರಕಾಶ ಅಂದಾಗೆ ಇರಲಿ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ಕೇಂದ್ರ ವತಿಯಿಂದ ವಿಶೇಷವಾದ ಅಭಿನಂದನೆ ಸಲ್ಲಿಸುವುದು ಅದಕ್ಕೆ ಗೌರವ ಸಲ್ಲಿಸುವುದಿಲ್ಲ. ಆತ್ಮೀಯ ಭಗವದ್ ಭಕ್ತರೇ, ಇಂಥ ಭಜನಾ ಕಾರ್ಯಕ್ರಮ ನಡೆಪಾಲ್ಗೊಳ್ಳಿ ಇರಲಿ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ, ಭಜನಾ ಸಮಿತಿ, ಸೇವಾ ಸಮಿತಿಯಲ್ಲಿ ಒಟ್ಟು ಸೇರಿಸಿದ ಭಜನಾ ಕಾರ್ಯಕ್ರಮ ನಡೆಪಾಲ್ಗೊಳ್ಳಿ. ಭಜನಾ ಕಾರ್ಯಕ್ರಮ ಸುಲಭ ಮಾತ್ರ ಭಜಕರಿಗೆ ದೇವಿಯನ್ನ ಅನುಗ್ರಹವನ್ನು ನಟ್ಟೊಂದು ಇನ್ನಿತ ಪೂಜೆ ಆಯ್ನಿಡ್ದಕ್ಕ ಅನ್ನದಾನ ಸೇವೆಯನ್ನು ಕೊರ್ಪುನ ಆದರ್ಶಕರ ಪರಂಚಿನ ವಾಸುದೇವ ನಾಯ್ಕೇರಿ ನಮ್ಮ ಒಟ್ಟುಗಳಿರೋ ಆತ್ಮೀಯವಾದ ಸ್ವಾಗತ ಕೋರುತ್ತೇವೆ. ಅಂಚನೆ ಈ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದು ದೇವಸ್ಥಾನದ ಪೂರ್ಣ ಪ್ರಮಾಣದ ಅಭಿವೃದ್ಧಿಗೆ ಸಹಕಾರ ಕೊರ್ಪುನ ಪ್ರಸಾದ ರೈ ತೇಂಬೂರು ನಮ್ಮ ಒಟ್ಟುಗಳಿನ ಆತ್ಮೀಯವಾದ ಸ್ವಾಗತ ಕೋರುತ್ತೇವೆ. ಸೇವಾ ಸಮಿತಿಯ ಒಂದು ಕಾರ್ಯದರ್ಶಿಯಾದ ದೇವಸ್ಥಾನದ ನಿತ್ಯ ನಿರಂತರ ಸೇವೆಗೆ ಪಾಲ್ಪಡಿಸಿನಾರು. ಅವು ಮಾತ್ರ ತಂದೆ ನಿತ್ಯ ನಿರಂತರವಾದ ದೇವಸ್ಥಾನದ ಒಂದು ಪೂಜಾ ಪುರಸ್ಕಾರ ನಡ್ಕೊಂಡ ಪ್ರತಿನಿತ್ಯ ಆಕಲಿಗೆ ಫೋನ್ ಮಂತದ್ದು ಇಡೆಲೆಂತದ್ದು ಪೂಜೆಗೆ ಪಾಲ್ಪಡ ಸೇವೆ ಮಂತದ್ದು ವಿಶೇಷವಾದ ಧಾರ್ಮಿಕ ಸಾಮಾಜಿಕ ಮುಂದಾಳತ್ವ ವಹಿಸಲು ನೇತೃತ್ವ ವಹಿಸೋಣ ಲಕ್ಷ್ಮಣ್ ಸನಿಲ್ ನಮ್ಮ ಒಟ್ಟುಗಳಿಂದ ಆತ್ಮೀಯವಾದ ಸ್ವಾಗತ ಕೋರುತ್ತೇವೆ. ಅಂಜನೆ ಕ್ಷೇತ್ರದ ಹಿರಿಯರ ನಮ್ಮ ಮತ ಮಾರ್ಗದರ್ಶಕಿಯರು, ನಮ್ಮ ಈ ದೇವಸ್ಥಾನದ ಆನಿರ್ದಿಷ್ಟ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ಐದಕ್ಕ ದೇವಸ್ಥಾನದ ಪ್ರತಿ ಒಂಜಿ ಕಾರ್ಯಗಳ ಪಾಲ್ಪಡೆದು 15 ವರ್ಷದ್ದು ದೇವಸ್ಥಾನ ಅಭಿವೃದ್ಧಿಗೆ ಬೆಂತಿನಾದ ಶ್ರೀನಿವಾಸ ಇನೋಲಿ ಇತ್ತೆ ದೇವಸ್ಥಾನದ ಟ್ರಸ್ಟ್ ಇಲ್ಲ ಅದು ಅಂಚನೆ ಕಾರ್ಯದರ್ಶಿಯಾದ ಸೇವೆ ಮಾಡುತ್ತಿದ್ದಾರೆ. ಶ್ರೀನಿವಾಸನ ಅಭಿನಂದನೆ ಸ್ವಾಗತ ಕೋರುತ್ತೇವೆ. ಇನೋಲಿ ಬೀಡು ನಮ್ಮ ಸತೀಶ್ ಶೆಟ್ಟಿ ದೇವಸ್ಥಾನದ ಟ್ರಸ್ಟಿಯಾದ ಸಾಮಾಜಿಕ ಧಾರ್ಮಿಕ ಮುಂದಾಲೋಚಿಸುವುದು ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಮಾಡ್ಕೊಂಡ ನಮ್ಮ ಸತೀಶನನ್ನು ಆತ್ಮೀಯವಾದ ಸ್ವಾಗತ ಕೋರುತ್ತೇವೆ. ನಮ್ಮ ದೇವಸ್ಥಾನದ ಕೋಶಾಧಿಕಾರದ ಸೇವೆ ಮಂತಂದು ನಮ್ಮೊಟ್ಟಿಗೆ ಪುನಃ ಪ್ರಭಾಕರ್ ನಾಯ್ಕರ ಕೊಪ್ಪಲ ಬೇರೆ ಆತ್ಮೀಯವಾದ ಸ್ವಾಗತ ಕೋರುತ್ತೇವೆ. ದೇವಸ್ಥಾನದ ಟ್ರಸ್ಟಿಯಾದ ಶಿವಪ್ಪ ಪಂಜಿಲ ಬೇರೆ ನಮ್ಮೊಟ್ಟಿಗೆ ಆತ್ಮೀಯವಾದ ಸ್ವಾಗತ ಕೋರುತ್ತೇವೆ. ದೇವಸ್ಥಾನದ ಟ್ರಸ್ಟಿಯಾದಿದ್ದು ನಮ್ಮ ಮಹಿಳಾ ಮಂಡಳದ ಗೌರವಾಧ್ಯಕ್ಷರಾದ ಭಜನಾ ಸಮಿತಿಯ ಗೌರವಾಧ್ಯಕ್ಷರಾದ ಲೀಲಾವತಿ ನಾಟಕೋಡಿ ಬೇರೆ ಆತ್ಮೀಯವಾದ ಸ್ವಾಗತ ಕೋರುತ್ತೇವೆ. ಮಹಿಳಾ ತಂಡದ ಅಧ್ಯಕ್ಷರಾದ ನಮಕ್ ಈ ಭಜನಾ ಕಾರ್ಯಕ್ರಮ ಸಾಮಾಜಿಕ ಧಾರ್ಮಿಕ ಮುಂದಾಲೋಚಿಸುವುದು ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಜಯಂತಿ ಲೀಲಾವತಿ ಮಜ್ಜಿಘಟ್ಟ ಅವರನ್ನು ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ. ಆತ್ಮೀಯರೇ, ದೇವಸ್ಥಾನದ ಎದುರುಭಾಗಗಳು ಹಿರಿಯರನ್ನು ಮತ್ತು ಮಾರ್ಗದರ್ಶಕರು ನಮ್ಮ ಭಂಡಾರ ಮನೆತ ಹಿರಿಯರಾಗಿದ್ದು ದೇವಸ್ಥಾನದ ನೇತೃತ್ವ ವಹಿಸುವ ದೇವಸ್ಥಾನ ನಡಪಾಲ್ಕೊಟ್ಟು ಮಂಚಿನ ಉಗ್ಗಪ್ಪಣ್ಣಿ ನಮ್ಮ ವೇದಿಕೆಗಳಲ್ಲಿ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ. ನಮ್ಮ ಮಾತ ಹಿರಿಯರನ್ನು ಮತ್ತು ಮಾರ್ಗದರ್ಶಕರು ಪಾವೂರು ಪಂಚಾಯತ್ ಸದಸ್ಯರ ಸೇವೆ ದುಗ್ಗಪ್ಪಣ್ಣಿ ನಮ್ಮ ಹಿರಿಯರಲ್ಲಿ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ. ನಮ್ಮ ಬೋಳಿಯರು ಗೊತ್ತು ಈ ದೇವಸ್ಥಾನದ ಮಾತ ಕಾರ್ಯಕ್ರಮದ ಮಲ್ಲಮಠ ಸಹಕಾರ ಸುಧೀರ್ ರೈಕಲ್ ನಮ್ಮ ಒಟ್ಟಿಗೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಅಂಜನೆ ಬತ್ತನಂಚಿನ ಮಾತ ಸೀತಾರಾಮ್ ಶೆಟ್ಟಿ ಮಾತ ಪ್ರತಿ ಒಂದು ಹಿರಿಯಾಗಲೆಲ್ಲ ಆತ್ಮೀಯವಾದ ಸ್ವಾಗತ ಕೋರೊಂದು ಇಳಿತ ಈ ಸಂಧ್ಯಾ ಭಜನಾ ಕಾರ್ಯಕ್ರಮದ ಉದಿಪನದಲ್ಲಿ ಹೆಸರು ಮಲ್ಪೆರೆ ದುಂಬು ಹಿರಿಯರು ನಮ್ಮ ಮತ ಮಾರ್ಗದರ್ಶಕರಾದ ನೆಚ್ಚಿನ ನಮ್ಮ ಆನಂದಲ್ಲಿ ರಡ್ಡು ಶುಭಾಶಯದ ಪಾತ್ರೆ ಪ್ರಕೃತಿದ ಪೊರ್ಲುದ ಮಟ್ಟೆಲ್ಡ್ ಇನ್ನೊಂದು ಪೊರ್ಲುದ ಕ್ಷೇತ್ರ ಇಡೆಗೆ ಬತ್ತದು ತುಡರ್ ಬೆಳಗಾವನ ಅವಕಾಶ ಇನಿ ತಿಕ್ಕದು. ಈ ಕ್ಷೇತ್ರ ನಿರಂತರವಾದ ಬೆಳಗಡು ಪಂಡದು ಆನಂದ ಶೆಟ್ಟಿ ಅಡ್ಯಾರ್ ಬಕ ಪದ್ಮರಾಜ್ ಆರ್ ಎಡಪು ಬಯಕೀರ್ ದೇವರಿಗೆ ಅಂಚಿನ ದುರ್ಗಾ ಪರಮೇಶ್ವರಿ ಅಮ್ಮದು ಪಾದಗ ಅಡ್ಡ ಬರುಂದು ಸ್ವಾಮೀಜಿ ಬರುಡಿತ್ತಿದ್ದು ಅಂಡ ಆರ್ನ ಅನುಪಸ್ಥಿತಿಡು ಆರ್ನ ನಡವಳಿಕೆ ಮತ್ತು ಆರ್ನ ಪಾದವು ಅಡ್ಡ ಬರುವುದು ಅಂಚನೆ ವೇದಿಕೆಯಲ್ಲಿ ಈ ನಮ್ಮೊಟ್ಟಿಗೆ ಇತ್ತಿನ ಸನ್ಮಾನ್ಯ ಪದ್ಮರಾಜರೇ ಅಂಜನೆ
ಈ ಒಂದು ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಚಂದ್ರಾಸ್ ಪೂಜೆ ಅಂಜಲಿ ನಮ್ಮ ಆತ್ಮೀಯ ದಿವಂಗತ ಅಂಜಲಿ ನಮ್ಮ ಈ ಒಂದು ದೇವಸ್ಥಾನದ ಮಾತಾ ಟ್ರಸ್ಟಿನಾಗಲಿ ಬೊಕ್ಕ ವೇದಿಕೆದ ದುಂಬಿದ್ನ ಮಾತಾ ಭಗವದ್ಭಕ್ತರೆ ವಿಶೇಷವಾದ ಜೋಕ್ಲೆ ಅಪ್ಪನಕ್ಲೆ ದಯಪಂಡ ಈ ಒಂದು ಭಜನೆ ಪಂಪುರ ಒಂದು ಕಾರ್ಯಕ್ರಮ ಇನಿ ನಮಕ್ ಭಾರಿ ಅಗತ್ಯ ಉಂಟು ದಯಪಂಡ ನಮ್ಮ ಮಾತೆಲ್ಲ ಮಸ್ತ್ ಒತ್ತಡ ಉಲ್ಲ ದಯಪಂಡ ಪ್ರತಿ ಊರಿಲ ಇನಿ ಒಂದು ಬದುಕದ ಜಂಜಾಟ ಬೇರೆ ಬೇರೆ ರೀತಿ ಇದ ತೂಲಾಗ ಇತ ಪದ್ಮನಾಭ ದಾರಿ ಅಂತ ನಾವು ಬಂದ್ಪ ಬಟ್ ನಮಗ್ ಗೊತ್ತುಂಟು ಆರು ಒಂಜಿ ದಿನೊಟ್ಟು ಎನ್ನಂದಾಜಿ ಪ್ರಕಾರ ಒಂದು ಮಧ್ಯೆ ಕಡೆ ಅದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂಚಾದ ಪುನಗ ಆರ್ನ ಒತ್ತಡ ತೂದು ಆರ್ನ ಫ್ಯಾಮಿಲಿ ಐದು ಒತ್ತಡ ಒಂದು ಖಂಡಿತ ಸತ್ಯ ನಿಗಲೆಗಳ ಗೊತ್ತು ಕೊಡು ಅಂಚಾದ ಪುನಗ ಬಯ್ಯದ ಕೊಡ್ತರು ನಮ್ಮ ದಿನೋಲ ಒಂಜಿ ಗಂಟೆ ಭಜನೆ ಬಂದ ಮಂಡ ಖಂಡಿತವಾದ ನಮ್ಮ ಒಂಜಿ ಇಲ್ಲಿ ವಿಶೇಷವಾದ ಒಗ್ಗಟ್ಟು ರೂಪದ ಸಾಧ್ಯ ಅಂಚೆನೆ ನಮ್ಮ ಮಾನಸಿಕತೆ ಭಾರಿ ಎಡ್ಡಾವರೆ ಚಾನ್ಸ್ ಅಂಚೆನೆ ನಮ್ಮ ಇಲ್ಲಿ ಒಂಜಿ ಬೇರೆ ರೀತಿಯ ಕ್ರೂರತೆ ಇದ್ದ ಅವು ಅವರ ಸಾಧ್ಯತೆ ಉಂಟು ಪನಂದುದೆ ಭಜನೆ ನಮ್ಮ ಕಲಿ ಕೊಟ್ಟು ನಮ್ಮ ಸನಾತನ ಹಿರಿಯರು ಬರಬೇಕು ಭಜನೆ ಮತ್ತು ಕಲಿಗಳು ಹರಿಕೀರ್ತನೆ ಮಾತನಾಡ ನಮಗೆ ಬೇರೆ ಬೇಗ ಓಲಿ ಬೇಗ ಅನುಕೂಲ ಚಿತ್ರ ವಿಚಾರ ನಮ್ಮ ಹಿರಿಯರು ನಮ್ಮ ದೇವಾದೇವಿ ಅಂಡ ಯಾರು ತೆರಿಗೆ ಕೊಡು ಯಾರು ಎಲ್ಲಿ ಪುನಃ ಪಂಡೆ ನಮ್ಮ ಬೇಗೂರು ಮಹಾಲಿಂಗೇಶ್ವರ ದೇವಸ್ಥಾನದ ಸುಮಾರು 28 ವರ್ಷ ಏನು ಆಡಳಿತ ಮುಕ್ತೇಶ್ವರರ ಕೆಲಸ ಮಾಡಿದೆ ಐದು ಮುಖ್ಯ ಕಾರಣ ಮೂಲೆ ಇಲ್ಲ ಕೈದಲ್ಲಿ ದೇವಪ್ರಿ ಮಹಾದೇವಗಣಪತಿ ಮಂಡಳಿ ದೇವಸ್ಥಾನ ಕರಿಮಣೆಯ ಗ್ರಾಮಗಳು ನಿಮಗೆ ಗೊತ್ತು ದೇವಪ್ರಿದ ಯಕ್ಷಗಾನ ಮಂಡಳಿದ್ದಾರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಯಕ್ಷಗಾನ ಮಂಡಳಿ ಹೋಗಿ ಅವರು ಪ್ರತಿ ಶುಕ್ರವಾರ ಬೆಂಗಳೂರು ಭಜನೆ ಹೋಗಿದ್ದ ಆ ಭಜನೆ ಹೋಗ್ತಿದ್ರೆ ನಮಗೆ ದೇವರ ವಿಶೇಷವಾಗಿ ಭಕ್ತಿ ಅಂಚೆನೆ ನಮಗೆ ಆ ಊರಿನಲ್ಲೂ ನಮಗೆ ಒಡನಾಟ ತಿಕ್ಕರ ಸಾಧ್ಯ ಅಂಚೆನೆ ಬೇರೆ ಕಡೆ ಭಜನೆಗೆ ರಾತ್ರಿಗಳು ಹೋಗಿದ್ದ ನಮ್ಮ ಸುಮಾರು ಕನ್ಯಾದಿಗಳು ಪ್ರತಿ ವರ್ಷ ಶ್ರೀರಾಮ್ ಜಯರಾಮ್ ಜಯರಾಮ್ ಅನುಪ್ರಚಿತ್ರ ಒಂದು ಸಂಕೀರ್ತನೆಯಿಂದ ನಮ್ಮ ರಾತ್ರಿ ಬದುಕುಂಟು 5 ಗಂಟೆ ಇದು ಪ್ರತಿ ವರ್ಷ ಇದು ನನ್ನ ಪಾಲ್ಗೊಳ್ಳಿದ್ದಾರೆ ಹಂಗೆ ಬೇಲೂರು ಮಹಲಿಂಗೇಶ್ವರ ದೇವಸ್ಥಾನದ ಶಿವರಾತ್ರಿ ಸಂದರ್ಭ ಇದು ಭಜನೆ ಮಾಡ್ತಿರ್ತಾರೆ ಹಂಗೆ ವಿಶೇಷವಾದ ಎಂಗೆಲ್ಲ ಇಲ್ಲ ಪ್ರತಿ ಶುಕ್ರವಾರ ಇದು ಭಜನೆ ಮಾಡ್ತಿರ್ತಾರೆ ಎಂಗೆಲ್ಲ ಅಪ್ಪ 19 ಜನ ಅಂಚಾದ ಪುನಗ ಎಂಗು 19 ಜನ ಒಟ್ಟಿಗೂ ಸೇರ್ತು ಒಂದು ಭಜನೆ ಮಾಡ್ತಿರ್ತಾಂಡ 5 ತಿಂಗಳು ನೋಡಿ ಸಂತೋಷ 5 ಹೆಚ್ಚ ಮಟ್ಟ 5 ಒಂದು ಭಜನೆ ಪಕ್ಕ ಮರೆಯುತ್ತದೆ ಪ್ರಸಾದ ಮಾಡ್ತದೆ ಆ ಸಂದರ್ಭಗಳು 1972 ಕೊಡು ಅವಾಗ ನಮಗ ಆ ಭಜನೆ ಒಂದು ತಿಂಗಳು ನಾವು ಆ ಪ್ರಸಾದ ತಿಂಗಳು ಮಂಡ ಆತ ಒಂದು ಮಾತೆ ಬಾರಿ ಒಂದು ಉಲ್ಲಾಸ ಇರ್ತದೆ ಅಂಚಾದ ಪ್ರತಿ ಒಂದು ಶುಕ್ರವಾರ ನಮ್ಮ ಭಜನೆ ಶುಕ್ರವಾರ ಬರ್ಕೊಂಡು ಬಂದ್ರೆ ಕಾತೊಂದಿಲ್ಲ ಅಂಚಾದ ಮಾತೆಗೆ ಹೆಚ್ಚ ಮಾತೆದ ಹೋಗಿ ಬಂದಾಗ ಸಂಧ್ಯಾ ಸಮಯ ಆಗಿ ಅಂಚಾದ ಈ ಸಂದರ್ಭಗಳು ಯಾಕೆ ಮಸ್ತ್ ಖುಷಿ ಆದ್ರೆ ಯಾಕೆ ಈ ದೇವಸ್ಥಾನಕ್ಕೂ ಫಸ್ಟ್ ಟೈಮ್ ಬರ್ತೀನಿ ಅಂಡ ಮೂಲೆಗೂ ಮಾಧವ ಉಳ್ಳಾಲ ಮುಖಾಂತರ ಸಸಿ ಮುಂತಾದ ಗಿಡಗಳ ನಡೆಸಿದ ಕಾರ್ಯಕ್ರಮಗಳು ರೋಟಿ ಮುಖಾಂತರ ಹೋದ ಯಾರು ಪ್ರೆಸಿಡೆಂಟ್ ಆದ ಕೂಡಾಗ ರೋಟಿದಪ್ಪ ಮ್ಯಾಂಗೋ ರಿಲೀಸ್ ಮುಖಾಂತರ ಇದು ಅಂಡ ಇದು ಬರಿಯಾಗ ಆದ ಅಂಚಾದ ಈಗ ಹೆಂಗೆ ಮನಸ್ಸಿಗೆ ಮಸ್ತ್ ಖುಷಿ ಆದ್ರೆ ಈಶ್ವರ ದೇವರಿಗೆ ಒಂಜಿ ಕುಲ್ಲರೆ ಒಂಜಿ ನಾಡಿನ ಜಾಗ ದೇವರನ್ನ ಸೃಷ್ಟಿಯಿಂದ ಬರಲಿ ದಯಕೊಂಡ ನಿಸರ್ಗ ರಮಣೀಯವಾದ ಒಂದು ಪ್ಲೇಸ್ 4 ಸುತ್ತಲ ಸುದೆ ಉಂಟು ಅಂಚೆನೆ ಒಂಜಿ ಮುಂದೆ ತೂಂಡ 1 ಗಂಟೆ ಕುಲಿದು 3 ಕುರುಂಡ ದಿನೋಲ ಬೈಯಲು ಬರ್ತದೆ ಆಯ್ತು ಖಂಡಿತವಾದ ಕಾಯಿಲೆಲ್ಲ ಬರೋದು ದಯಕೊಂಡ ಹೆಂಗೆ ಗೊತ್ತುಂಟು ಬೊಕ್ಕ ಒಂಜಿ ನಮ್ಮ ರಮ್ಯಾಣ ನಮ್ಮ ಯಾರು ಆಕ್ಚುಲಿ ಫುಟ್ಬಾಲ್ ಪ್ಲೇಯರ್ ಅಂತ ಯಾರು ಕಬಡ್ಡಿ ಪ್ಲೇಯರ್ ನಮಗೆ ನೇಷನಲ್ ಫುಟ್ಬಾಲ್ ಪ್ಲೇಯರ್ ಸಂಗೀತ ಆನಂದ್ ಶೆಟ್ಟಿ ಬಂದಿದೆ ಆಗಿ ಕೂಡ ಯಾಕೆ ಬರೋದಿದ್ದೆ ಎದುರುಗಳಲ್ಲಿ ಫುಟ್ಬಾಲ್ ಗ್ರೌಂಡ್ ಮಾಡ್ಕೊಳ್ಳಿ ಬರೋದು ದಯಮಾಡ ನಮ್ಮ ಮ್ಯಾಂಗ್ಳೂರು ಮಸ್ತ್ ಅದೇ ಜೊತೆಗೆ ಫುಟ್ಬಾಲ್ ಟರ್ಫ್ ಕೋರ್ಟ್ ಇದ್ದೀವಿ ಯಾಕೆ ಸುಮಾರು 15 ವರ್ಷದ್ದು ಸ್ಪೋರ್ಟ್ಸ್ಗೆ ಅದು ಕೆಲಸ ಮಾಡ್ತದಿಲ್ಲ ಗುಡ್ಡಾಡಿ
ಅಂಚಾದು ಯಾರು ತುನಾಗ ಬಂದು ಖುಷಿ ಆಗ ಅದ ಇದು ಎಡ್ಡೆ ಪ್ಲೇಸ್ ಕಾರಣ ಆ ಜೋಗ್ಲಿನ ಮತ್ತೊಂದು ಬರ್ಪುರಮಲ್ಲ ಕಷ್ಟ ಅಂಚಾದು ನಾವಂದ ಅದೈತೆ ದೇವರ ದಯೆ ಈ ಸರ್ತಿ ನೆಹರು ಇದಂತೆ ಡಬ್ಬು ಅಳವಡಿಕೆ ಆದ್ರೆ ನರದ ಜೋಗ್ಲಿಗೆ ಖಂಡಿತವಲ್ಲ ಅವೇನು ಯೂಸ್ ಬಂದು ಸದುಪಯೋಗ ಬಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳು ಆಗ್ಲೂ ಗೊಬ್ಬರ ಸಾಕಾಗಿ ಹಾವು ಯಾರು ಮತ್ತೊಂದು ಲೇಪಂಡ ಯಾವ್ದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಯಾರಿದ್ದಾರಲ್ಲ ಆಯ್ತು ಇಲ್ಲಿಂದ ದಿನ ಸ್ಪೋರ್ಟ್ಸ್ ಎದ್ದು ಪಟ್ಟ ಒಂದು ಅವಕಾಶ ತಿಕ್ಕಂಡ ಮಾತ್ರ ಯಾವುದು ಅಂಚಿನ ಈ ವ್ಯವಸ್ಥಿತವಾದ ಗ್ರೌಂಡ್ ಇದ್ದ ಮಾತ್ರ ನಮ್ಮ ಸಾಧನೆ ಮಾಡಿದ್ರೆ ಸಾಧ್ಯ ಉಂಟು ಇಡೀ ನನವರ ಈ ಒಂದು ಭಜನೆ ಗಮ್ಮಟ ಎಲ್ಲಂಗೆ ಉಂಟಲ್ಲ ಬಾರಿ ಪೊರ್ಲುಡು ನಡಪಡು ಪಡೆದು ಯಾರು ಒಂದು ಶುಭ ಹಾರೈಕೆಯನ್ನು ಸಲ್ಲಿಸೋದು ಹೆಂಗೆ ಇಡೀ ಬರುವ ಅವಕಾಶ ಕೊಟ್ಟಿದೆ ಚಿತ್ರಣ ನಮ್ಮ ಚಂದ್ರಾಸ್ವಾಮಿ ಅಂಜನೆ ನಮ್ಮ ರವಿರಾಜ್ ರೈತರಿಗೆ ಒಂದು ಮಾತೆರಿಗೆ ಆಡಳಿತ ಮಂಡಳಿದ ಸದಸ್ಯರಿಗೆ ಯಾರು ಪೂರಕವಾಗಿ ಎನ್ನ ವಂದನೆಯನ್ನು ಸಲ್ಲಿಸೋದು ಎನ್ನ ರಡ್ಡು ಪಾತ್ರನು ದೇವಸ್ಥಾನ ತೂಕರವೇಣ ಇಂದು ಬರಿಯರೆ ಬಂದಿರು ತೂಕ ದೇವರಿಂದ ಬರ್ಕೊಂಡಿದ್ದೇನೆ ಯಾಕಂದ್ರೆ 3 ಗಂಟೆಗಳು ಬರುವಂತೆ ನನ್ನ ಬರ್ಬಾರತ್ತ ಗ್ಯಾರಂಟಿ ಬರ್ಪೇನೆ ನಿಜವಾದ ಬಿರಿಯಲ್ಲ ಅನ್ನ ಬರ್ಪೇನೆ ಬಂದೇನೆ ಅಣ್ಣ ಸಮಯಕ್ಕೆ ಸರಿಯಾಗಿ ಬಂದು ಬಾರಿ ಪೊರ್ಲುದ ಹಿತವಚನ ಪಂಡದು ಆ 11 ಜನ ಜೋಕುಲು ಒಟ್ಟುಕುಲು ಭಜನೆ ಪಂಡಂಗಿಲ್ಲ ಏನು ಕೊಡ್ಲಿಪ್ಪಗೆ ನಮ್ಮ ಹಿಂದೂ ಸಮಾಜದ ಪಂಡ ಮಾತ ಸಂಖ್ಯಾಬಲ ನಮ್ಮ ಕಮ್ಮಿ ಆಗ್ತೇನೆ ಅಂಚನೆ ಭಜನೆ ಎಲ್ಲ ಕಮ್ಮಿ ಆಗ್ತೇನೆ ದೇವಸ್ಥಾನ ಭಜನಾ ಕಾರ್ಯಕ್ರಮ ನಡೆಸುವುದು ಬೇಡ ನಮ್ಮ ಇಲ್ಲೆಲ್ಲ ಭಜನಾ ಕಾರ್ಯಕ್ರಮ ಮಲ್ಪಲೆಕ್ಕ ಆವಡದು ದೇವರ ನಡ್ದು ವಿಶೇಷವಾಗಿ ಇಂಥ ಕಾರ್ಯಕ್ರಮ ಬಂದು ಬಾರಿ ಪೊರ್ಲುದ ಶುಭಾಶಯ ಸಲ್ಲಿಸಿದ ಆನಂದನಾಗಿ ಕ್ಷೇತ್ರದ ಭಾಗ್ಯ ನಮ್ಮ ಆನಂದನಾಗಿ ಚಿಕ್ಕಡ ವಿನಂತಿ ಬಂದದ್ದು ಇನ್ನಿತ ಕಾರ್ಯಕ್ರಮದ ನಮ್ಮ ವಿಶೇಷ ಅತಿಥಿ ದೇವಸ್ಥಾನದ ಒಂಜಿ ಪರಮ ಭಕ್ತರು ಧಾರ್ಮಿಕ ಸಾಮಾಜಿಕ ಮುಂದಾಳತ್ವ ವಹಿಸಿನ ಪದ್ಮರಾಜರು ನಮಗೆ ಶುಭ ದೇಶುಡೆ ಒಂಜತ್ತು ಒಂಜಿ ದಿನ ಒಂದೊಂಜಿ ಮಲ್ಲ ಕ್ಷೇತ್ರ ಆದ ಒಂದು ಮೂಡದು ಬರ್ಪುಣ್ಣು ಒಂದು ಬಂತು ಇನಿ ಮೂಲತ ಒಂಜಿ 42ನೇ ದಿನದ ಸಂಧ್ಯಾ ಭಜನಾ ಕಾರ್ಯಕ್ರಮ ಉಂಟು. ಈ ಕಾರ್ಯಕ್ರಮದ ದಿನ ಇದು ಬರೋಡೊಂದು ಬಹುಶಃ ನಮ್ಮ ಸದಾನಂದ ಅಣ್ಣೆಲ್ಲ ಚಂದ್ರಾಸನ್ನೇ ನಮ್ಮ ಏಪಲ ಪಾತ್ರೊಂದು ಪೋವಲ್ಲ ತಿಕ್ಕಂಡೆಲ್ಲ ಮಸ್ತ್ ಆತ್ಮೀಯರು ಪಂಡಿತರು ಇರುವರ ಬರೋಡು ಒಂದು ಅಂಚೆ 2 ತಿಂಗಳು ತುಂಬೆ ಹಿಂಗೆ ಪಂಡಿತರು ಈಚೆ ಸ್ವಾಮಿ ಖಂಡಿತ ಬರ್ಪೆ ಅಂತ ಪಂಡಿತ್ತೆ ಅಂಚೆ 5:30 ಗಂಟೆಗೆ ಬರೋಡು ಪಂಡಿರ ಸರಿಯಾದ ಸಮಯಕ್ಕೆ ಬರ್ತದ ಅಂಚೆ ಬಂದಾಗ ನಮ್ಮ ಆನಂದಣ್ಣೆಲ್ಲ ಮುಳಿತು ಸಂತೋಷ ಉಂಟು ಯುವಕರಣ್ಣೆ ಒಳ್ಳೆಯರು ಅಂಚನೆ ಆಡಳಿತ ಸಮಿತಿದ ಮಾತ ಟ್ರಸ್ಟಿನಗಳು ಅಂಚನೆ ಹಿರಿಯರ್ನಗಳು ಒಳ್ಳೆಯರು ಅಕ್ಕನಗಳು ಒಳ್ಳೆಯರು ಮಾತ ಭಗವದ್ ಭಕ್ತರೇ ಖಂಡಿತವಾದ ನೆಟೆ ಒಂಜಿ ಶಕ್ತಿ ಉಂಡು ಒಂಜಿ ವೈಬ್ರೇಷನ್ ನೆಟೆ ಉಂಡು ಒಂದು ಯಾನು ಶುರು ಬತ್ತ ದಿನ ಯಾನು ಪಂಡದಿದ್ದ ಒಂದು ನಾನಾ ಕಾರಣ ಆದಪ್ಪು ಒಂಜಿ ಗ್ರಾಮಾಂತರ ಪ್ರದೇಶ ಆದಪ್ಪು ಬಹುಶಃ ಒಂದೇ ಅಭಿವೃದ್ಧಿ ಒಂದಾಗ ಒಂಚೂರು ಪಿರಬೂಡ್ದು ಪರೆ ಅವು ಬಟ್ ಒಂದು ಖಂಡಿತವಾದ ಯಾನು ಎಕಡೆ ಪಂಡಿಲೆಕ್ಕ ಈ ನಮ್ಮ ದೇಶಕ್ಕೆ ಒಂಜಿ ಎಡ್ಡೆ ಕ್ಷೇತ್ರ ಆದ ತುಂಬ ದಿನೊಟ್ಟು ಒಂಜಿ ಅಧಿಕ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸನ ಕ್ಷೇತ್ರ ಆದ ಒಂದು ಆಪುಂಡು ಒಂದು ನೆಕ್ ಮಾತೆರ್ನಾಲ ಸಹಕಾರ ಬೋರ್ಡು ಬಹುಶಃ ನಂಗೆ ಇಂಚಿನ ಒಂಜಿ ಐತೆ ಒಂಜಿ ಈ ನಿಸರ್ಗ ಒಂಜಿ ನಮ್ಮ ಪನ್ಪ ಇಂಚಿನ ಒಂಜಿ ಪ್ರಾಕೃತಿಕ ಒಂದೆಟ್ಟು ಇಂಚಿ ಈ ಕ್ಷೇತ್ರ ಈ ಕ್ಷೇತ್ರದೊಟ್ಟು ಇಂಚಿನ ಒಂಜಿ ಸೌಂದರ್ಯ ತಿಕ್ಕೊಡಂದಲ್ಲ ಖಂಡಿತಲ ಅವು ದೇವರನ ಮಹಿಮೆ ಇನ್ನು ಮೂಜಿಮೇಟ್ಲ ಕಡಲ ಒಂದಿರ್ತದೆ ನಮ್ಮ ತೂಪ ನೆಟ್ಟೆ ಟೂರಿಸಂ ಡೆವಲಪ್ ಮಲ್ಪಲ್ಲ ಅಂಚಿನ ಧಾರ್ಮಿಕದ ಒಟ್ಟಿಗೂ ಟೂರಿಸಮ್ನ ಆಕರ್ಷಣೆ ಮಲ್ಪನ ಅಂಚಿನ ಬೋಡ್ತಿನಾಥ ಅವಕಾಶವು ನೆಟ್ಟೆ ಉಲ್ಲ ಬಹುಶಃ ಏನಕ್ಲ ಸರಿಯಾಗಿನ ಒಂಜಿ ಸಮಯ ಬರೋಡು ಮನ್ಪಂದ ಸಮಯಕ್ಕೆ ಬೋಡೋದು ಕಾತೊಂದಿಲ್ಲ ಬಹುಶಃ ಇನಿ ಬರಲ್ಲ ಅವು ಎಲ್ಲೇ ಬರಲ್ಲ ಬಟ್ ಖಂಡಿತವಾಗಿ ಇನಿ ಅಂತ ಎಲ್ಲೇ ಬರ್ಪುಣ್ಣೊಂದು ಏನು ಪಂಡ್ರೆ ಹೆಚ್ಚಿಸವೆ ಇನಿ ಆನಂದಣ್ಣೆ ಪನ್ನಾಗ ಕೆಲವು ವಿಚಾರಗಳೇನು ಪಂಡೇರು ಭಜನೆದ ವಿಚಾರ ಭಜನೆ ದಾಯ ಬೋರ್ಡು ನಮ್ಮ ಎಪಲ ಕಾರ್ಯದ ತೋಡು ಉಪ್ಪನಾಗ ನಂಗೆ ಒಂಜಿ ಗಂಟೆ ಒಂಜಿ 3/4 ಗಂಟೆ ನಮ್ಮ ಮಾತೆಲ್ಲ ಕುಲ್ಲದ ಭಜನೆ ಮಲ್ಪನಾಗ ಇಟ್ಟು ಖಂಡಿತವಾದ ಮನಸ್ಸಿಗೆ ತೃಪ್ತಿ ತಿಕ್ಕೊಂಡು ಪನ್ಪುನಂಚಿನ ಪಾತ್ರ ನೂದು ಸತ್ಯ ಇನಿ ನಮ್ಮ ಮಾತೆಲ್ಲ ಇನ್ನಿತ ದಿನೊಟ್ಟು ಈ ಟೆಕ್ನಾಲಜಿ ಒಂದು ಏತ ಅಡ್ವಾನ್ಸ್ ಆದ ಪೋಂದುಂಡ ಆತ ನಮ್ಮ ಒತ್ತಡ ಭಾಳ ಲೆಕ್ಕನ ಪರಿಸ್ಥಿತಿ ಇನಿ ಉಂಡು ಇಂಚೊಪ್ಪುನಾಗ ಇಂಚಿನ ಕಾರ್ಯಕ್ರಮಗಳು ನಂಗೆ ಖಂಡಿತವಾದ ಅಗತ್ಯ ಉಂಡು ಇನಿ ಭಜನೆ ನಮ್ಮ ಮಲ್ತೊಂದಿಚ್ಚನ ಕೆಂಡ ಮಲ್ಪುವೇರು ಅಂಡ ದುಂಬುದ ಒಂದೆಟ್ಟಿಚ್ಚಿ ಆನಂದಣ್ಣೆ ಪಂಡೇರು 11 ಜನ ಇತ್ತೇರು ಒಂಜಿ ಇಲ್ಲಡಿ ಅನ್ಕೊಂಡು ಪ್ರತಿ ಶುಕ್ರವಾರದಲ್ಲಿ ಭಜನೆಗೆ ಕಾತೊಂದಿತ್ತ
ಖಂಡಿತವಾದ್ಲಲ್ಲ ಅಂಚಿನ ಸಮಯ ಬಹುಶಃ ನನಗೆ ತಿಕ್ಕೊಂಡ ಅಂದಕ್ಕೆಂಡ ಖಂಡಿತವಾದ್ಲ ನಮ್ಮ ಆಶೆ ಉಪ್ಪೋಡಾತೆ ಬಟ್ ಅವು ಸಾಧ್ಯ ಇಚ್ಛೆ ಒಂದು ತೋಜುಂಡು ದುಂಬುದ 1970 ಅಪ್ಪಗ ನಮ್ಮ ಅವಿಭಕ್ತ ಕುಟುಂಬ ಅಂತ ಪನಂತ ಕೂಡು ಕುಟುಂಬರು ಮಾತೆಲ್ಲ ಒಟ್ಟಾದ ಇದ್ದದ್ದು ಒಂದು ಇಲ್ಲಡೆ ಸೇರೊಂದು ಒಂದು ಒಟ್ಟು ಕುಲ್ಲೊಂದು ಒಣಸು ಮಲ್ಪುನ ಒಡೆ ಅಥವಾ ಒಟ್ಟು ಕುಲ್ಲದ ಭಜನೆ ಮಲ್ಪುನ ಒಡೆ ಇಂಚಿನ ಪೂರ ಅಂದಿತ್ತು ನಾನು ಇನ್ನಿತ್ತು ದಿನೊಟ್ಟು ಒಂದೆರಡು ಪೂರ ನಮ್ಮ ಮಾತೆಲ್ಲ ದೂರ ಆತ ಇನ್ನು ಇಲ್ಲಡೆ ಜನ ಇತ್ತಂದಲ್ಲ ಒಣಸನ ಕುಲ್ಲನಾಗಲಾತೆ ಒರಿಯರಿ ಬೆತ್ತದ ಆಗಲದಲ್ಲ ಟೈಮ್ ಒಣಸು ಮಲ್ತಾವ ಪ್ರತಿದಿನ ಕೋಣೆಡ್ ಪೋದ ಒಣಸು ಮಲ್ಪುನ ಅಂಚಿನ ಸಮಯ ಬೇತದಲ್ಲ ಬಹುಶಃ ಒಂದು ನಮ್ಮ ಒಂದು ಸಾಮಾಜಿಕ ಒಂದೇಟು ಧಾರ್ಮಿಕ ಒಂದೇಟು ಒಂದು ತೂಪುಣ ಒಂದು 8 ಲಕ್ಷ ಕೆಂಡ ಖಂಡಿತವಾಗ್ಲಾಗ್ತದೆ ಇಂಚ ಅವರೇ ಬಲ್ಲಿ ನಮ್ಮ ಮಾತೆಲ್ಲ ಒಟ್ಟು ಉಪ್ಪುಡು ಒಂಜಿ ಇಲ್ಲಡ್ಲಾತೆ ಒಂಜಿ ಕುಟುಂಬ ಒಟ್ಟು ಕುಲ್ಲುದು ಒಂಜಿ ಪಾತೆರು ನಂಚಿನ ಬೇತೆ ಬೇತೆ ವಿಚಾರಲೇನ ನಮ್ಮ ಅಲ್ಪ ಡಿಸ್ಕಸ್ ಮಲ್ಪುನ ಒಂದು ಅವು ಏತೋ ಸಮಸ್ಯೆಗೆ ಪರಿಹಾರ ತಿಕ್ಕೊಂಡು ಆ ಕುಟುಂಬದ ಸುಖ ಶಾಂತಿಗೆ ಬಾಳ್ರೆಲ್ಲ ಸಹಾಯ ಆಪುಂಡು ಬಹುಶಃ ನನ್ನ ಒಂದಕ್ಕೆ ಸಾಧ್ಯ ಉಂಡ ಅಂದಕ್ಕೆಂಡ ನಮ್ಮ ಇಲ್ಲದ ಹಿರಿಯರ್ನಗಳು ಪೆರಿನಿ ಜೋಕುಲ್ಲತೆ ಹಿರಿಯರ್ನಗಳೇನ ಸರಿಯಾದ ತೂವನು ಅಕಲ ಪಾತ್ರನ ಗೌರವಿಸೋಡು ಇನ್ನು ನಮ್ಮ ತೂಪ ನಮ್ಮ ಏತೆ ಎಜುಕೇಟೆಡ್ ನಮ್ಮ ಈ ವಿದ್ಯಾಭ್ಯಾಸ ಪಡೆಯೊಂದು ನಮ್ಮ ಮಲಮಲ್ಲ ಹುದ್ದೆಡು ಉಪ್ಪರೆ ಅವು ನಮ್ಮ ಅಪ್ಪಮ್ಮಗದ ಅಲ್ಲ ವಿದ್ಯಾಭ್ಯಾಸ ಉಪ್ಪಂದ ಉಪ್ಪರೆ ಅವು ಅಂಡ ಅಗಲು ನನಗೆ ಆತ ವಿದ್ಯಾಭ್ಯಾಸ ಕೊರ್ಪೆಟ್ಟು ನಗಳೆಲ್ಲ ಜ್ಞಾನ ಇತ್ತಲು ಅಂಚಾದ ಆಗ್ಲೆಕ್ಕ ಇಜ್ಜಿ ಆಗಲು ನಮ್ಮ ಪನ್ಲೆಕ್ಕ ಕೇಳುಡು ಪನ್ಪುನ ಧೋರಣೆ ನಮ್ಮ ಪಿದೈ ಬರೋಡು ಅಪ್ಪಮ್ಮನಗ್ಲೇನು ಹಿರಿಯರ್ನಗ್ಲೇನು ನಮ್ಮ ಗೌರವಿಸೋ ನಂಚಿನ ಬೇಲೆ ಮಲ್ತಂದಂಡ ಆ ಜೂಕ್ಲೆಗ್ಲ ಅತ್ತೆ ಖಂಡಿತವಾದ್ಲ ಎಡ್ಡೆ ರೀತಿಯ ಸಂಸ್ಕಾರ ತಿಕ್ಕೊಂಡು ಒಂದು ಪನ್ಪುನ ಆ ಒಂದೆಟ್ಟೆ ಇನಿ ಇಂಚಿನ ಕಾರ್ಯಕ್ರಮಗಳು ಈ ಒಂದು ಕ್ಷೇತ್ರಡು ಇನ್ನಿಡಿದ ಪಕ್ಕ 42 ದಿನದ ಸಂಧ್ಯಾ ಭಜನೆ ಕಾರ್ಯಕ್ರಮ ಅಂಚನೆ ಮಹಾಶಿವರಾತ್ರಿ ದಾನಿ ಪೂರ್ಣವಾದ 24 ಗಂಟೆಲ ಜಾತ್ರಾ ಮಹೋತ್ಸವದೊಟ್ಟಿಗೂ ಭಜನೆ ಕಾರ್ಯಕ್ರಮಗಳನ್ನು ಪೂರ ಮತ್ತೊಂದು ವರ್ಪುನ ಖಂಡಿತವಾದಲ ಒಂದು ಎಡ್ಡೆ ವಿಚಾರ ಬಹುಶಃ ನೆಕ್ ಕಾರಣಕರ್ತರ ಏನಂಚಿನ ನಮ್ಮ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅವಡೆ ಬೇತೆ ಬೇತೆ ಭಜನಾ ಮಂಡಲಗಳ ಅವಡೆ ನಂಗೆ ಮಾತ್ರೆಗಳ ಸೋಮನಾಥ ದೇವರನ್ನ ಅಂಚನೆ ದುರ್ಗಾ ಪರಮೇಶ್ವರಿ ದೇವಿನ ಅನುಗ್ರಹ ಏಪಲ ಉಪ್ಪಡೆ ಇನಿ ನಮ್ಮ ಜಗತ್ತಡೆ ದುಡ್ಡೇ ಇನಿ ನಮ್ಮ ತೂಪ ನಂಗೆ ಬೋಡ್ತಿನಾಥ ಶ್ರೀಮಂತಿಕೆ ಉಪ್ಪರೆ ಅವು ಅಂಡ ಹೂ ಶ್ರೀಮಂತಿಕೆ ಮಲ್ಲ ಶ್ರೀಮಂತಿಕೆ ಬಂಡ ಪೀಸ್ ಆಫ್ ಮೈಂಡ್ ಅಂತ ಬಂದು ನನಗೆ ಸುಖ ಶಾಂತಿ ನೆಮ್ಮದಿ ಬೋಡು ಮನಸ್ಸಿಗೆ ಈ ನೆಮ್ಮದಿ ಬೋಡು ಅಂಡ ಖಂಡಿತವಾದ ನಮ್ಮ ಒಂಜಿ ಕೆಲವೊಂಜಿ ಧಾರ್ಮಿಕ ಕಾರ್ಯಕ್ರಮಗಳ ಒಡ್ಡೆ ನಮ್ಮ ತೊಡಗಿಸವನ್ನ ಅಗತ್ಯ ಉಂಟು ಅಂಚಾದೆ ನಮ್ಮ ಮನಸ್ಸಿಗೆ ಏಪಲ ತಾಳ್ಮೆಲು ಬೋಡು ನಮ್ಮ ದ್ವೇಷದ ದೂರ ಆಗುವುದು ಮಾತಾ ಜನಗಳೆಲ್ಲ ನಮ್ಮ ಪ್ರೀತಿ ನಮ್ಮ ಪಾತ್ರವನ್ನು ಬೋಡು ಎಲ್ಲ ದ್ವೇಷ ಮಲ್ಪರೆ ಬಲ್ಲಿ ಒರಿ ತಪ್ಪು ಮಲ್ತಂಡಲ್ಲ ಆಗನ ತಪ್ಪನ್ನು ಗೌರವಿಸುವಂಚಿನ ಮಲ್ಲ ಗುಣ ಬೆಳೆಸದೆ ಆಯನ ತಪ್ಪನ್ನು ಆಡನೆ ಪಂಡದೆ ಆಯನ ಸರಿಸಾದಿ ಕನಪನಂಚಿನ ಬೇಲಪುರ ನಮ್ಮ ಮಲ್ತಂಡ ಒಂಜಿ ಸ್ವಾಸ್ಥ್ಯ ಸಮಾಜ ಪೂರ್ಣದ ಸಮಾಜ ನಿರ್ಮಾಣ ಅವರ ಸಾಧ್ಯ ಉಂಟು ಖಂಡಿತವಾದ ಈ ಕ್ಷೇತ್ರ ಲೈಕ್ ಮುನ್ನೋಡಿ ಬರೆ ಒಂದುಂಡು ಒಂದೇನೆ ನನಾತ್ ಎಡ್ಡೆ ರೀತಿಡ್ ಈ ಕ್ಷೇತ್ರದ ಬೇತೆ ಬೇತೆ ಕಾರ್ಯಕ್ರಮಗಳ ಆಯೋಜನೆ ಮಲ್ಪಡೆ ನಮ್ಮ ಚಂದ್ರಸಣ್ಣ ಖಂಡಿತವಾದ್ಲ ಎನ್ನ ಭಾಗ್ಯ ನೆನ್ನುವೆ ಈ ಕ್ಷೇತ್ರಕ್ಕೂ ತುಂಬುಡು ಬರ್ಪುಂಡು ಪಂಡ ಭಾರಿ ಖುಷಿ ನಾನು ಶುರುಪತ್ನೆ ಪಡೆದೆ ನನ್ನ ಬರೋದು ಬೇತೆ ಕಡಪಡೋದು ಅಂದ್ರೆ ಖಂಡಿತವಾದ್ಲೆ ನಾನು ಮಸ್ತ್ ಜನಕ್ಕೆ ಈ ಕ್ಷೇತ್ರದ ವಿಚಾರಣೆ ಬಂದ್ಬಿಟ್ಟು ಅವರ ತೂಲೆಯಿಂದ ಪಡೊಂದಿದ್ದೇನೆ ಏನು ಬರ್ತದೆ ಮತ್ತು ಮುಂಜೆ 4 ಸತಿ ಬರ್ತದೆ ಬರ್ರೆ ಎಪ್ಪಲ ಮನಸ್ಸುಂಟು ಅಂಡ ನಮ್ಮ ಪಲ್ಲಕ್ಕನೆ ಕಾರ್ಯಕ್ರಮದ ಒತ್ತಡ ಬರ್ರೆ ಮನಸ್ಸು ಪುನಃ ಕೊಡಿ ಪುನಃ ಬರ್ರೆ ಆ ಒಂದು ಇಚ್ಛೆ ಅಂಡ ಆಯ್ನಾತ್ ಪ್ರಯತ್ನ ಬರ್ತದೆ ಈ ಕ್ಷೇತ್ರಕ್ಕೆ ಬರ್ತದೆ ಈ ಕ್ಷೇತ್ರದ ಹೆಂಚಿನ ಅಭಿವೃದ್ಧಿ ಬೇಲೆ ಇತ್ತಂಡಲ್ಲ ಯಾರನ್ನ ನಿಗಲ ಒಟ್ಟಿಗೆ ಏಪಲ ಉಪ್ಪು ಎಂದು ಮೊದಲು ನಂಗೆ ಜವಾಬ್ದಾರಿ ಉಂಟು ನಾವು ಮಾತ ಒಟ್ಟಾದ ಒಂಜಪ್ಪ ಲೇಕೊಲ್ಲಕ ಬದುಕೋಡೊಂದು ನಂಗೆ ಪೊರ್ಲುದ ಪಾತ್ರ ಪಂಪದೊಟ್ಟಿಗೆ ಹಿರಿಯಾಗಲು ನಮ್ಮ ಅಪ್ಪೆನಕಲು ಅಕ್ಕಲ್ ಪಣ್ಣಂಚಿನ ಪಾತ್ರೆನು ಜೋಕುಲ್ಕಿ ಎಂದು ಸರಿಸಾದಿಗೆ ಪೋಡೋದು ಮಾರ್ಗದರ್ಶನ ಮಾಡ್ತೇವೆ ದಾನದ ಬಂಡ ನಮ್ಮ ಐತೆ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಪಣ್ಣಂಚಿನ ಪಾತ್ರೆ ಸತ್ಯ ದಾನದ ಬಂಡ ಜೋಕುಲಿಗೆ ಮಾತ್ರ ನಮ್ಮ 1-2 ಜೋಕುಲು ಐಕ್ಲಿಗೆ ನಮ್ಮ ಎಡ್ಡೆ ವಿದ್ಯೆ ತಿಕ್ಕೊಂಡು ಬಂದು ಇಂಜಿನಿಯರಿಂಗ್ ಮೆಡಿಕಲ್ ಇಂಚಿನ ಕಲ್ಪವ ಆ ಜೋಕುಲ್ ಮಾತ್ರ ಕಲ್ತದು ನಮ್ಮ ಉದ್ಯೋಗಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಮ್ಮೆ ಉದ್ಯೋಗ ಇತ್ತು ಅಕ್ಕಲ್ಲಿ ಬೆಂಗಳೂರ ದುಬೈ ಬುಕ್ಕೊಂಜಿ ದೇಶಕ್ಕೆ ಹೋಗ್ತೇವೆ ಪೋಯಿಡ್ದಕ್ಕ ಮೂಲ ಹಿರಿಯಾಕಲ್ ಮಾತ್ರ ನಮ್ಮ ಏತೋ ಇಲ್ಲಲ್ಲಿ ಹಿರಿಯಾಕಲ್ ಮಾತ್ರ ಅಪ್ಪಮ್ಮೆ ಮಾತ್ರ ಇತ್ತು ಜೋಕುಲಲ್ಲಿ ಇಲ್ಲಲ್ಲಿ ಇಜ್ಜಂದ್ರ ಸ್ಥಿತಿಗತಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ತದೆ ಇಂಚ ಆಯರ ಬಲ್ಲಿ ನಾವು ಮಾತ್ರ ಒಟ್ಟಾದ ಬದುಕೊಡು ಜೋಕುಲ ಎಜುಕೇಶನ್ ದೊಟ್ಟಿಗೆ ಅಪ್ಪಮ್ಮೆ ಜೋಕುಲು ಅಪ್ಪಮ್ಮನ ಪಾತ್ರಕ್ಕೆ ಅಂದ್ರೆ ಅಪ್ಪಮ್ಮೆ ಜೋಕುಲಿಗೆ ಎಡ್ಡೆ ಮಾರ್ಷಣ ಬರ್ತದೆ
ಎಡ್ಡೆ ಸಮಾಜ ನಿರ್ಮಾಣ ಮಲ್ಪಂತ ಜವಾಬ್ದಾರಿ ಅನ್ನೋದು ಬಾರಿ ಪೊರ್ಲುದ ಪಾತ್ರ ಬಣ್ಣಂಚಿನ ಪದ್ಮರಾಜನಾಗ ಕ್ಷೇತ್ರದ ಮಾತ ಭಗವನ್ ಭಕ್ತರ ಪರವಾಗಿ ಆಳ್ದ ಸಂಸ್ಥೆಗಳಿಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಎರಡೊಂಜಿ ವಿನಂತಿ ಸರಿ ಇರುತ್ತೆ ವಲ್ಲ ಒಂಜಿ ಜವಾಬ್ದಾರಿಗಳಾರೆ ನಮಗೆ ಬಂಡ ಪ್ರವಾಸೋದ್ಯಮ ಇಲಾಖೆ ಈ ಕ್ಷೇತ್ರ ಒಂಜಿ ಅನುದಾನ ಪ್ರಪ್ರಥಮವಾದ ಬತ್ತಿತ್ತು ಬಂದಾಗ ನಂಗೆ ಒಂಜಿ ರೋಡ್ದ ಕೆಲಸ ಒಂಜಿ ಗಂಟೆ ಕಟ್ಟಡದ ಕೆಲಸ ಬರ್ತದೆ ಅರ್ಧೋಡು ಉಂಟಾದ ಪೋತೇವೆ ಐದಕ್ಕ ಸರ್ಕಾರದ ಮನವಿ ಸಲ್ಲಿಸೋದ್ರಿಂದ ಸರ್ಕಾರದ ಜವಾಬ್ದಾರಿ ಇದ್ದಾರೆ ವಿಶೇಷವಾದ ರೀತಿಯಲ್ಲಿ ಮುಖವರ್ತಿ ವಹಿಸೋದು ಈ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದ ವತಿಯಿಂದ ಸಾಕಾರ ಮಲ್ಪಡೋದು ವಿನಂತಿ ಮತ್ತೊಂದು ಅದು ಒಟ್ಟಿಗೆ ಮನ್ಯಾತಿ ಗಣ್ಯರನ್ನ ಸಾಕಾರ ದೊಡ್ಡ ದೇವಸ್ಥಾನ ಅಭಿವೃದ್ಧಿಗೆ ಸಾಕಾರ ಮಲ್ಪಡೋದು ಮಾತ ಭಗವಾನ್ ಭಕ್ತಿಯನ್ನು ಬರೋದಿಕ್ಕೆ ವಿನಂತಿ ಮತ್ತೊಂದಲ್ಲ ಅಂಜಲಿಯನ್ನ ಕೈಟ್ ಮಲಾದ ಸೇವಾ ಭಾಗ್ಯ ದೇವರ ವರ್ಗಾತ್ಕೊಂಡು ವಿನಂತಿ ಮತ್ತೊಂದು ಪದ್ಮರಾಜನಿಗೆ ಅಭಿನಂದನೆಯನ್ನು ಸಲ್ಲಿಸುವುದು ಆತ್ಮೀಯ ಭಗವನ್ ಭಕ್ತರೇ ನಮ್ಮ ಇನ್ನಿತ ಕಾರ್ಯಕ್ರಮದ ಕುರುಡಿ ಉಪಸ್ಥಿತಿ ದಿವಾಕರಣೆ ಅರ್ಲ ಒಂಜಿ ಪರಮ ಭಕ್ತಿ ಕೊಡುಗೈ ದಾನಿ ಮಲ್ಲ ಮಟ್ಟದ ಸೇವೆ ಮಲ್ಪಾರು ಸಮಯದ ಅಭಾವಕ್ಕೋಸ್ಕರ ಯಾನೆ ಪುನಃ ಶುಭಾಶಯ ಕೋರುವೆ ಅಂತ ಬಂದಿರಿ ಅರೆಗೆಲ್ಲ ವಿಶೇಷವಾಗಿ ಒಂಜಿ ಅಭಿನಂದನೆ ಸಲ್ಲಿಸೋದಿಲ್ಲ. ಆತ್ಮೀಯರೇ ನನ್ನ ದುಃಖದ ಕಾರ್ಯಕ್ರಮದ ವಿವರ ಇಂಚೊಂಡು ನನ್ನ ಬಂಡ ಒಂದು ಇನಿ 28 ತಾರೀಕಿಗೆ ಸಂಧ್ಯಾ ಭಜನಾ ಕಾರ್ಯಕ್ರಮ ಪ್ರಾರಂಭವಾದ ನಮ್ಮ ಫೆಬ್ರವರಿ 14 ತಾರೀಕು ಪುಟ್ಟ ಸಂಧ್ಯಾ ಭಜನಾ ಕಾರ್ಯಕ್ರಮ 48 ದಿನದ ಕಾರ್ಯಕ್ರಮ ನಡಪೆರೆಂಡು ಅಂಚನೆ 1 ತಾರೀಕು ದಾನಿ ದೇವಸ್ಥಾನಡು ವಿಶೇಷವಾಗಿ ರಂಗಪೂಜೆ ದೇವಸ್ಥಾನ ನಡಪೆರೆಂಡು ನೆತ್ತ ಶ್ರೀಮತಿ ಪ್ರಜ್ಞಾಪಕ ಪ್ರವೀಣ್ ಸಪಲ್ಲಿ ನಾಟಗೋಡಿ ಬೇರೆ ಸೇವಾರ್ಥವಾದ ರಂಗಪೂಜೆ 1 ತಾರೀಕಿಗೆ ನಡಪೆರೆಂಡು 8 ತಾರೀಕು ದಾನಿ ನಮ್ಮ ಮಾತೆರೆಲ್ಲ ದನಗೊಂಡ ನಿತ್ಯ ನಿರಂತರವಾದ ಕರಿನ ವರ್ಮ ವರ್ಷಡು ಒಂಜಿದಿರಲ್ಲ ತಪ್ಪಂದ್ರೆ ಮಧ್ಯಾಹ್ನ ಅನ್ನದಾನ ಆತನು ಗಣ್ಯರ್ನ ಒಂಜಿ ಸಮಗ್ರ ದಾನೆ ಬಂಡ ಆ ಕೊರೋನಾದ ಬರ್ತಲ್ಲ ಈ ಕ್ಷೇತ್ರ ಅನ್ನದಾನ ತತ್ತು ಇಜಿ ಆ ದೇವರ ಆನಿರ್ದ ಒಟ್ಟ ಭಕ್ತನ ಭಕ್ತಾದ್ಲಿಗೆ ಮಧ್ಯಾಹ್ನ ಬರ್ತಲ್ಲ ಅನ್ನದಾನ ಒಂದು ಕೊರ್ಪನ ಸೇವೆ ಉದ್ಘಾಟ ಕೊಡ್ತೇನೆ. ವಿಶೇಷವಾದ ನಮ್ಮ ಕ್ಷೇತ್ರದ ಆನಂದ ಮುಕ್ತೇಶ್ವರ ಬೇರೆ ನೇತೃತ್ವಡು ಐಕೊಂಜಿ ಪೊರ್ಲದ ಒಂಜಿ ಅನ್ನಛತ್ರ ನಿರ್ಮಾಣ ಮಲ್ಪಡುದು ಅನ್ನೋ ಒಂಜಿ ಕನಸು ಆರು ಫೆಬ್ರವರಿ 8 ತಾರೀಕಿಗೆ ಆಯ್ತು ಒಂಜಿ ಶಿಲಾನ್ಯಾಸ ಕೆಲಸ ಕಾರ್ಯ ನಡಪೆರೆಂಡು ವಿಶೇಷವಾದ ನಿಮಗೆ ತೆರಿಪವ ನಿಖಲ ಬರ್ತದೆ ನಿಖಲ ಕೈಟ್ ಆ ಒಂಜಿ ಶಿಲಾನ್ಯಾಸ ಕಾರ್ಯಕ್ರಮ ಪೇರು ಮೈತದೆ ಆ ಒಂಜಿ ಸಭಾಂಗಣ ಒಂಜಿ ಪೂರ್ಣ ಪ್ರಮಾಣದ ನಿರ್ಮಾಣ ಸಾಕಾರ ಮಾಡ್ಕೊಂಡು ವಿನಂತಿ ಮತ್ತೊಂದು 8 ತಾರೀಕಿಗೆ ಅನ್ನಛತ್ರದ ಶಿಲಾನ್ಯಾಸ ಕಾರ್ಯಕ್ರಮ ಪಾಲ್ಪಡೆಯುವುದು ವಿನಂತಿ ಮತ್ತೊಂದು ಪ್ರತಿ ವರ್ಷದಂತೆಯೇ ಈ ವರ್ಷದ ಫೆಬ್ರವರಿ 13 ತಾರೀಕಿಗೆ ನಮ್ಮ ಕ್ಷೇತ್ರ ಅನಂತಮೂರ್ತಿ ಚಂದ್ರಾಸ್ ಪೂಜೆಯನ್ನ ಸೇವಾರ್ಥವಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಬಗ್ಗೆ ಶ್ರೀ ದೇವಿ ಮಾತ್ಮೆ ಯಕ್ಷಗಾನ ಬಯಲಂಡಲ ಕ್ಷೇತ್ರ ನಡಪೆರೆಂಡು ಹಾನಿ ದೇವರಿಗೆ ವಿಶೇಷವಾದ ದುರ್ಗಾ ಪೂಜೆ ಅಂಚನೆ ದೇವರಿಗೆ ಸೋಮನಾಥ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನಡಪೆರೆಂಡು 14 ತಾರೀಕಿಗೆ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿ ಪರಮಹಂಸ ಸ್ವಾಮೀಜಿ ಮೇರ್ನ ನೇತೃತ್ವಡು ಸಂಧ್ಯಾ ಭಜನ ಕಾರ್ಯಕ್ರಮದ ಮಂಗಲೋತ್ಸವ ಕಾರ್ಯಕ್ರಮ ನಡಪೆರೆಂಡು 8 ಗಂಟೆಗೆ ಸರಿಯಾದ ಕಲರ್ಸ್ ಕನ್ನಡ ಖ್ಯಾತಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತುಳುನಾಡ ಗಾಂಧ ಗಂಧರ್ವ ಬಿರುದಾಂಕಿತ ಪುತ್ತೂರು ಜಗದೀಶಾಚಾರ್ಯ ಬೇರ್ನ ನೇತೃತ್ವಡು ಸಂಗೀತಗಾನ ಸಂಭ್ರಮ ಕಾರ್ಯಕ್ರಮ ನಮ್ಮ ಫೆಬ್ರವರಿ 14 ತಾರೀಕು ದಾನಿ ಬಯ್ಯಡು 8 ಗಂಟೆಗೆ ನಡಪೆರೆಂಡು ಪ್ರತಿ ವರ್ಷದಂತೆಯೇ ಈ ವರ್ಷದ ಫೆಬ್ರವರಿ 15 ತಾರೀಕಿಗೆ ನಮ್ಮ ದೇವಸ್ಥಾನದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಪ್ರಾರಂಭವಾದ ಆನಿ ದೇವರಿಗೆ ಏಕ ಭಜನಾ ಕಾರ್ಯಕ್ರಮ ಉದ್ಘಾಟನೆ ಬಯ್ಯಮುಟ್ಟ ಭಜನಾ ಕಾರ್ಯಕ್ರಮ ಅಂಚನೆ ಸತರುದ್ರ ಅಭಿಷೇಕ ಬುಕ್ಕ ರಾತ್ರಿದ ಹೊರತುಗೂ ವಿಶೇಷವಾದ ಪೂಜೆ ಪುರಸ್ಕಾರ ಬುಕ್ಕ ಗೋಶಾಲೆ ದಿನಮುಟ್ಟ ಮಾತ ಭಕ್ತಾದಿಗಳ ಸಮ್ಮುಖಡು ಪಾದಯಾತ್ರೆ ಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ನಿಮಿತ್ತವಾದ ನಮ್ಮ ಹೋಮ್ ಫ್ರೆಂಡ್ಸ್ ದೇವಂದೇವೆಟ್ಟು ಮೆಕಲ್ನ ಪ್ರತಿ ವರ್ಷದಂತೆಯೇ ಈ ವರ್ಷಲ ಅಕಲ ನೇತೃತ್ವ ಪ್ರಯುಕ್ತವಾದ ಅದ್ದೂರಿ ತುಳು ನಾಟಕ ಜೋಡು ರೀತಿಗೆ ಬಂದ ನಡಪೆರೆಂಡು ಬುಕ್ಕ 14 ತಾರೀಕಿಗೆ ಜಾತ್ರಾ ಮಹೋತ್ಸವ ಆನೆ ಏಕ ಭಜನದ ಕಾಂಡ ಮಂಗಳೋತ್ಸವ ಆಗಿರ್ತಕ್ಕ ಮಧ್ಯಾಹ್ನ ಸಂದರ್ಭನೆ ಬಯ್ಯಡ ದೀಪಾರಾಧನೆ ಪೂಜೆ ಬುಕ್ಕ ದೇವೇರ್ನ ಬಲಿ ಉತ್ಸವ ಒಂದು ಮಾತಾದ ವಿಶೇಷವಾದ ಫೆಬ್ರವರಿ 14 ತಾರೀಕಿಗೆ ಜಾತ್ರಾ ಮಹೋತ್ಸವ ಅಕ್ಷಿ ಕ್ಷೇತ್ರ ನಡಪೆರೆಂಡು ಈ ಮಾತ ಕಾರ್ಯಕ್ರಮಗಳ ಭಗವಾನ್ ಭಕ್ತರಿಗೆ ಪಾಲ್ಪಡೆದು ಈ ದೇವಸ್ಥಾನದ ಕಾರ್ಯಕ್ರಮಗಳು ಪಾಲ್ಪಡೆಯುವುದು ವಿನಂತಿ ಮತ್ತೊಂದು ಇನ್ನಿತ ನಮ್ಮ ಭಜನಾ ಕಾರ್ಯಕ್ರಮಗಳು ನಮ್ಮ ಇನ್ನೊಳಿ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ಸಮಿತಿದಾಗಲೇ ಇನ್ನಿತ ಭಜನಾ ಕಾರ್ಯಕ್ರಮ ನಡಪಾದ ಕೊರಲೇರಿ ಐಟ ಅಕ್ಕನಕ್ಕೆ ಮಾತ್ರ ಭಗವಾನ್ ಭಕ್ತರಿಗೆ ಪಾಲ್ಪಡೆಯಲೇರಿ ಆ ಸಮಿತಿದಾಗಲೇ ಕೊರದು ಸೇವೆಯನ್ನು ಪಾಲ್ಪನೆಗೆ ಅನಂತರದ ಕೃತಜ್ಞತೆ ಸಲ್ಲಿಸ ಒಂದು ಪ್ರತಿದಿನದಂತೆಯೇ ಇನಿಲ ಪೂಜಾ ಏನಿರ್ತಕ್ಕ ಅನ್ನದಾನ ಸೇವೆ ಉಂಟು ಇನ್ನಿತ ಅನ್ನದಾನದ ಸೇವಾಕರ್ತರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಪಾವೂರು 10 ಸಂವತ್ಸರ ಮೆಕ್ಕಲ್ನ ಒತ್ತಿ ಹಿಡಿದು ಅನ್ನದಾನ ಸೇವೆಯನ್ನು ನಡಪೆರೆಂಡು ಈ ಸಮಿತಿದ ಅಧ್ಯಕ್ಷನ ಚಂದ್ರ ಪೂಜೆಲಾದಲೇರು ಆಯ್ತ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣಣ್ಣಿ ಅವರ ನೇತೃತ್ವಡು ಇನ್ನಿತ ಅನ್ನದಾನ ಸೇವೆಲ್ಲ ಅಕ್ಕಲ ಒತ್ತಿ ನಡಪೆರೆಂಡು ಆ ಸಮಿತಿದಕ್ಲೆಲ್ಲ ಅನಂತನಂತ ಕೃತಜ್ಞತೆ ಸಲ್ಲಿಸ ಒಂದು ಇನ್ನಿತ ಕಾರ್ಯಕ್ರಮಗಳು ಪಾಲ್ಪಡೆದು ನಂಗೆ ಬಾರಿ ಪುರ್ಲದ ಹಿತವಚನ ಪಂಡಾರು ನಮ್ಮ ಮಾರ್ಗದರ್ಶಕ ಸೇವೆ ಮಲ್ಪಾರು ಶಿವದ ಪದ್ಮರಾಜರು ವೇದಿಕೆಳ್ಳರು ಅರೆಗೆ ಕಾರ್ಯಕ್ರಮ ಬಂದದ್ದು ಇನ್ನಿತ ಕಾರ್ಯಕ್ರಮದ ಉಪಸ್ಥಿತಿಗೆ ಪದ್ಮರಾಜರಿಗೆ
ಮಾತ ಭಗವನ್ ಭಕ್ತರ ಪರವಾದ ಅನಂತನ ಕೃತಜ್ಞತೆ ಸಲ್ಲಿಸುವುದಿಲ್ಲ. ಕಾರ್ಯಕ್ರಮ ಉಪಸ್ಥಿತಿ ಪುನಃ ಆನಂದನಾಗಿ ಅನಂತನಂತ ಧನ್ಯವಾದ ಸಲ್ಲಿಸುವುದಿಲ್ಲ. ದಿವಾಕರನಾಗಿ ಅನಂತನಂತ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಇನ್ನಿದ್ದ ಕಾರ್ಯಕ್ರಮವನ್ನು ಮಾಧ್ಯಮ ಮುಖಾಂತರ ಪ್ರಸಾರ ಮಲ್ಪನಚ್ಚಿನ ನಮ್ಮ ಪುಸ್ತಕರಲ್ಲೂ ಮಾಧ್ಯಮದ ಕಲೆಗಳ ಅನಂತನಂತ ಕೃತಜ್ಞತೆ ಸಲ್ಲಿಸುವುದಿಲ್ಲ. ವೇದಿಕೆಯ ಉಪಸ್ಥಿತಿ ಪುನಚ್ಚಿನ ಸಮಿತಿದ ನಮ್ಮ ಆಡಳಿತ ಮಂತ್ರಿ ಚಂದ್ರಸ್ ಪೂಜಾರಿಗೆ ಅಂಚನೆ ಟ್ರಸ್ಟ್ದ ಮಾತೆರೆಗಳ ಅನಂತನಂತ ಕೃತಜ್ಞತೆ ಸಲ್ಲಿಸುವುದಿಲ್ಲ. ಅಂಚನೆ ವೇದಿಕೆ ಉಪಸ್ಥಿತಿ ಪುನಚ್ಚಿನ ಸಂಧ್ಯಾ ಭಜನಾ ಕಮಿಟಿದ ಅಧ್ಯಕ್ಷರು, ಸೇವಾ ಸಮಿತಿ ಅಧ್ಯಕ್ಷರ ಕಾರ್ಯದರ್ಶಿ ಅಡ್ಯಾರಗುತ್ತು ದೇವಿ ಪ್ರಸಾದ್ ಶೆಟ್ಟಿ, ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಚಂದ್ರಹಾಸ್ ಪೂಂಜ, ಸಂಧ್ಯಾ ಭಜನಾ ಸಮಿತಿದ ಗೌರವಾಧ್ಯಕ್ಷರು ಸತೀಶ್ ಶೆಟ್ಟಿ ಇನ್ನೋಳಿ ಬೀಡು, ಗೋಪಾಲ್ ಶೆಟ್ಟಿ ಇನ್ನೋಳಿ ಬಾರ್ಲಾ, ಶ್ರೀನಿವಾಸ್ ಇನ್ನೋಳಿ, ಪ್ರಭಾಕರ್ ನಾಯಕ್ ಕೊಪ್ಪಳ, ಶಿವಪ್ಪ ಪಜಿಲ, ಅಧ್ಯಕ್ಷರು ವಾಸುದೇವ ನಾಯಕ್ ಇನ್ನೋಳಿ ಕಾಡಬೆಟ್ಟು, ಮಹಿಳಾ ಸಮಿತಿದ ಗೌರವಾಧ್ಯಕ್ಷರು ಶ್ರೀಮತಿ ಲೀಲಾವತಿ ನಾಟ್ರಕೋಡಿ, ಅಧ್ಯಕ್ಷರು ಶ್ರೀಮತಿ ಜಯಂತಿ ಮಜಿಕಟ್ಟ, ಉಪಾಧ್ಯಕ್ಷರು ಶ್ರೀಮತಿ ಮಮತಾ ಸಿ ಪೂಂಜ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತೇರು. ಉದಿಪನಲ್ಲೇ ಸಿರ್ದುಬೊಕ್ಕ ಇನ್ನೋಳಿ ದೇವಂದ ಬೆಟ್ಟ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಬೊಕ್ಕ ಮಾತೃ ಮಂಡಳಿ ಸದಸ್ಯರಿರ್ದು ಸುರುತ ದಿನತ ಸಂಧ್ಯಾ ಭಜನಾ ಸಂಕೀರ್ತನೆ ನಡತನು. ಶ್ರೀ ಗಜಾನನಂ ಭೂತಗಣಾದಿಸೇವಿತಂ ಕಪಿಧ್ವಜಂಬೋ ಬಲಸಾರಭಜಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪದ್ಮಂ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂ ಚ ದೇಹಿ ಮೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಾಂತಾಕಾರಂ ಜಗದೇವಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಜಗಣ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ವಿದ್ಯಾನಗಂ. ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಮೂಕಂ ಕರೋತಿ ವಾಚಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕಪಂ ತಮಾಂ ವಂದೇ ಪರಮಾನಂದಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಶ್ರವಣಂ ಕೀರ್ತನಂ ವಿಷ್ಣೋಪಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಮಾತ್ಮನಿವೇದನಂ. ಶಂಭೋ ಫಲಸಾರಪತಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪದ್ಮಂ. ವಂದೇ ಶಂಭುಮಾಪತಿಂ ಸುರಗುರು ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕ ವಂದಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ವರದಂ ವಂದೇ ಶಿವಂ ಶಂಕರಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಸಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ನಾರಾಯಣೀ ನಮೋಸ್ತುತೆ. ಲಂಬೋದರ ಗಿರಿಜಾ ನಂದನಾ ದೇವಾ ಲಂಬೋದರ ಗಿರಿಜಾ ನಂದನಾ ದೇವಾ ಲಂಬೋದರ ಗಿರಿಜಾ ನಂದನಾ ದೇವಾ ಲಂಬೋದರ ಗಿರಿಜಾ ನಂದನಾ ದೇವಾ. ಪೂರ್ಣಕರಿ ಮನ ಕಾಮನಾ ದೇವ ಪೂರ್ಣಕರಿ ಮನ ಕಾಮನಾ ದೇವ ಲಂಬೋದರ ಗಿರಿಜಾ ನಂದನಾ
ನುಡಿ ಮನವೇ ಶಿವನ ನಾಮಾವಲಿ ನುಡಿ ಮನವೇ ಶಿವನ ನಾಮಾವಲಿ ನುಡಿ ಮನವೇ ಶಿವನ ನಾಮಾವಲಿ ನುಡಿ ಮನವೇ ಶಿವನ ನಾಮಾವಲಿ ಇದುವೇ ಪರಮ ತತ್ವದ ಸಾರವು ಇದುವೇ ಪರಮ ತತ್ವದ ಸಾರವು ಚಂದ್ರಶೇಖರ ಚಲವೋ ಎನ್ನುತ್ತಾ ಚಂದ್ರಶೇಖರ ಚಲವೋ ಎನ್ನುತ್ತಾ ವಂದಿಸಿ ಗೋಗಲು ಓಡುತ್ತ ಬರುವ ಭವಸಾಗರವ ದಾಟಿಸಿ ಕಾಯುವ ಭವಸಾಗರವ ದಾಟಿಸಿ ಕಾಯುವ ಮರಳೇ ಮರಳೇ ಬಾರದು ಎಲಿಗೆ ಮರಳೇ ಬಾರದು ಬಲಿಗೆ ಓಂ ನಮಃ ಶಿವಾಯ 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 ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ನುಡಿ ಮನವೇ ಶಿವನ ನಾಮಾವಲಿ ನುಡಿ ಮನವೇ ಶಿವನ ನಾಮಾವಲಿ ಇದುವೇ ಪರಮ ತತ್ವದ ಸಾರವು ಇದುವೇ ಪರಮ ತತ್ವದ ಸಾರವು ನುಡಿ ಮನವೇ ಶಿವನ ನಾಮಾವಲಿ ನುಡಿ ಮನವೇ ನಾಮಾವಲಿ ದೇವನ ರೂಪವು ಕಣ್ಣಲ್ಲ ತುಂಬಿ ದೇವನ ರೂಪವು ಕಣ್ಣಲ್ಲ ತುಂಬಿ ದೇವನ ರೂಪವು ಚಿನ್ಮಯನಾದೆನು ನಿನ್ನನು ನಂಬಿ ಚಿನ್ಮಯನಾದೆನು ನಿನ್ನನು ಭವಸಾಗರವ ದಾಟಿಸಿ ಕಾಯುವ ಭವಸಾಗರವ ದಾಟಿಸಿ ಕಾಯುವ ಭವಸಾಗರವ ದಾಟಿಸಿ ಕಾಯುವ ಭವಸಾಗರವ ದಾಟಿಸಿ ಕಾಯುವ
ಓಂ ನಮಃ ಶಿವಾಯ 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 ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ನುಡಿ ಮನವೇ ಶಿವನ ನಾಮಾವಲಿ ನುಡಿ ಮನವೇ ಶಿವನ ನಾಮಾವಲಿ ಇದುವೇ ಪರಮಾತತ್ವದ ಸಾರವು ಇದುವೇ ಪರಮಾತತ್ವದ ಸಾರವು ನುಡಿ ಮನವೇ ಶಿವನ ನಾಮಾವಲಿ ನುಡಿ ಮನವೇ ಶಿವನ ನಾಮಾವಲಿ हे शिव शंकर नट अभयंकर शंभो शंकर नमोस्तुते हे शिव शंकर नट अभयंकर शंभो शंकर नमोस्तुते हे शिव शंकर नट अभयंकर शंभो शंकर नमोस्तुते गिरिजारमणने पालाच शिवने गिरिजारमणने पालाच शिवने नंदिनी महादेवने ನಂಬಿದೆ ನಿನ್ನ ಮಹದೇವನೇ ನಂಬಿದೆ ನಿನ್ನ ಮಹದೇವನೇ
ನಂಬಿದೆ ನಿನ್ನ ಮಹದೇವನೇ ಹೇ ಶಿವಶಂಕರ ನಟ ಅಭಯಂಕರ ಶಂಭೋ ಶಂಕರ ನಮೋಸ್ತುತೇ ಹೇ ಶಿವಶಂಕರ ನಟ ಅಭಯಂಕರ ಶಂಭೋ ಶಂಕರ ನಮೋಸ್ತುತೇ ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಸೃಷ್ಟಿಯ ಪಾಲಕ ಪರಮೇಶನೇ ಸೃಷ್ಟಿಯ ಪಾಲಕ ಪರಮೇಶನೇ ಪರಮಾತ್ಮನೆ ಪರಮಾತ್ಮನೆ ನಂಬಿದೆ ನಿನ್ನ ಮಹದೇವನೇ ನಂಬಿದೆ ನಿನ್ನ ಮಹದೇವನೇ ಹೇ ಶಿವಶಂಕರ ಬುದ್ಧಿಯುಳ್ಳ ಹನುಮಂತ ಹತ್ತಾಗಿ ಹಾರಿದನೆ ಆಕಾಶಕ್ಕೆ ಸುತ್ತುರಾಮರ ಬೆಟ್ಟ ಬುದ್ಧಿಯುಳ್ಳ ಹನುಮಂತ ಹತ್ತಾಗಿ ಹಾರಿದನೆ ಆಕಾಶಕ್ಕೆ
ಶಂಭೋ ಮಹಾದೇವ